ಯಾವ ಕೆಲಸ ಬೇಕಾದ್ರೆ ಆಗ್ಬಹುದಣ್ಣ, ಈ ಹೆಣ್ಣು ಹುಡುಕುವಂತಹ ಕೆಲಸ ಮಾತ್ರ ಆಗ್ಲಿಕ್ಕಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಾಯ್ತ ಪಂಡ ಇತ್ತೆ ಗಂಟೆ 7:15 ರಾತ್ರಿ ಬೊಲ್ಪುರದಕ್ಕ ವ್ಲಾಗ್ ಮನ್ ಬೇರೆ ಇಜ್ಜಿ ದಾಲ್ ಕಂಟೆಂಟ್ಲ ಇಜ್ಜಂಡೆ ದಾಯ್ತ ಪಂಡ ಮಿ ಅಂತುಲಿ ಮಿತ್ತೆ ಬೂರ್ದು ಚೇರಡ್ದು ಬೂರ್ನೆ ನೆಟ್ಟೆ ದಪ್ಪ ಇಂತುಲಿ ಒಂತೆ ಉಪದ್ರ ಮನ್ ಪೂಜೆ ಮಿ ಪೂಜೆರೆಲ್ಲ ಉಳ್ಪೂಜೆ ಗಾಯನ ತುಲಿ ರಥೋಷ್ಪವನ್ ಓಳ್ ಮಗ್ನೆ ಆಯಿ ಇಟ್ಟಿ ಬೂರ್ ನಿಂದೆ ಮೂಲ ಅಂಚ ಇತ್ತೆ ಇಂಚಿನ ಆಟದಕ್ಕಲು ಬರ್ಪೇರಿಗೆ ಕೋಡೆ ಕಾಕಾಜಿ ಕೊಡ್ದು ಪೋತೀರು ವರ್ಮ ಗಂಟೆಗೆ ವರ್ಮ ಗಂಟೆ ಬರ್ಪ ಬಂತೀರು ಅಂಡ ಇತ್ತೆ 7 ಕಾಲಂಡ ಅಂಡ್ ಇತ್ತೆ ಬೇಗ ಬರೋಂದುಲ್ಲೆ ಪನ್ನೊಂದುಲ್ಲೇರಕ್ಲು ಪಣ ಮುಳು ಮಿತ್ತುಲ್ಲೇರಿಗೆ ಪಂಡ ಅನ್ನೆ ಬೇಲೆಗೆ ಉಪ್ಪುರೈಟೆ ಅಕ್ಲ ಇಲ್ಲದೈಟೆ ಎತ್ತೇರಿಗೆ ಅಂಚ ಅಕ್ಲೆ ಪರಿಹಾರ ಬಂದು ಮಾರಿಟು ಮಂತದೀಯ ಬೊಕ್ಕ ಪೂರ ಪೂಜೆ ಅವು ಅಕ್ಲು ಬರ್ತದೆ ಅಂಚಿನ ಪೂಜೆ ಮನ್ಪೇರಿಗೆ ಅವು ರೆಡಿ ಮಂತದ ಇತ್ತೀರಿ ನೆಲ ಒರೆಸೋದು ಅಡಿತದೆ ಪೂರ ಆತಂಡು ಇತ್ತೆ ಅಕ್ಲು ಬಣ್ಣಗ ವಿಡಿಯೋ ದೆಪ್ಪಳು ಒಜ್ಜೆ ಬಾಕಿ ಎಕ್ ಇನ್ನಿಲ್ಲ ತರೆಬೇನೆ ಅವನುಂಡು ಓ ದಾಯ್ತ ಇತ್ತು ತರೆಬೇನೆ ಅವನೊಂದು ಗೊತ್ತಿದ್ದೆ ಒಂದೇ ಸೈಡ್ ಬಳತ ಸೈಡ್ ಒಂದು ತರೆಬೇನೆ. ಅಬ್ಬಾ ಅರೆ ತಿಂಪುನು ಒಂದೇ ಪೈಸೆ ಹಿಡ್ದಿಡಿ ಈ ಪೈಸೆ ಹಿಡ್ದಿಡಿ ಬಿನಿ ಚೂರು ದೆವ್ವಗಳಿಗೂ ಇಷ್ಟ ಅಂತ ಹೇಳ್ತಾರೆ. ಲಕ್ಕಂಶಿ ಅದಕ್ಕೆ ಇವತ್ತು ಇವತ್ತೇ ಸತ್ತು ಇವತ್ತೇ ತಿದ್ದೀನ ಸತ್ತು 3 ವರ್ಷ ಆಯ್ತು. ಅದು ನಿನ್ನ ತಮಾಷೆ. ಅಯ್ಯೋ ಬಲೆ ಮಾತಾಡಲ್ಲ ಶುರು ಮಾಡ್ಕೋ. ತರುಣ ಮನ್ಮತ ನಿಂಗೆ ವೈಭಾಗವೇ ಸಗವು ಮನ್ಮತ ನಿಂಗೆ ಅಲಿನಾಕ್ಷಿ ದೊರೆತಳೆ ದೊರೆತಳೆ ದೊರೆತಳೆ
ಮಾತು ಕೊಟ್ಟ ಪ್ರಕಾರವಾಗಿ ಮಗನಾದಂತಹ ಮನ್ಮಥನಿಗೆ 8 ದಿವಸದೊಳಗಾಗಿ ಕಲ್ಯಾಣವನ್ನು ನೆರವೇರಿಸಬೇಕಿತ್ತು. ಹೌದು, ನನ್ನಿಂದ ಆಗದಂತಹ ಕಾರ್ಯವನ್ನು ನೀನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಕನ್ಯಾರ್ಥಿಯಾಗಿ ಹೋಗಿ ಬಾ ಎನ್ನುವ ಹಾಗೆ ಕಳುಹಿಸಿಕೊಟ್ಟಿದ್ದೆ. ಸತ್ಯ. ನನ್ನಿಂದಲೇ ದಿವ್ಯಾಶೀರ್ವಾದವನ್ನು ಪಡೆದು ತಿರುಗಾಟಕ್ಕೆಂದು ಹೋದವಳು ನೀನು. ಹೋದಂತಹ ಕಾರ್ಯ ಏನಾಯ್ತೆ ತಂಗಿ? ಅಣ್ಣ, ನಿನ್ನಿಂದ ಆಗದಿರುವಂತಹ ಈ ಒಂದು ಕಾರ್ಯವನ್ನು ನನ್ನ ಮೂಲಕ ಮಾಡಿಸಬೇಕೆನ್ನುವ ಹಾಗೆ ಯೋಚನೆಯನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಕಳುಹಿಸಿದವ ನೀನು. ನಿಜ ಅಣ್ಣ, ನಿನ್ನ ಆಶೀರ್ವಾದವನ್ನು ಪಡೆದುಕೊಂಡು ಹೆಣ್ಣು ಹುಡುಕುವುದಕ್ಕಾಗಿ ಹೊರಟವಳು ನಾನು. ಯಾವ ಕೆಲಸ ಬೇಕಾದ್ರೂ ಆಗ್ಬಹುದಣ್ಣ, ಈ ಹೆಣ್ಣು ಹುಡುಕುವಂತಹ ಕೆಲಸ ಮಾತ್ರ ಆಗ್ಲಿಕ್ಕಿಲ್ಲ. ಅದರ ಕಷ್ಟ ಏನು ಅಂತ ಗೊತ್ತಾಗುದು ಯಾರಿಗೆ? ಹೆಣ್ಣು ಹುಡುಕುವವರಿಗೆ ಮಾತ್ರ. ಅದಕ್ಕೆ ಬಹುಶಃ ಎಲ್ಲರೂ ಹೇಳುದು ಏನು, ನನ್ನ ಮಗಳಿಗೊಂದು ಗಂಡು ನೋಡಿ, ನನ್ನ ಮಗಳಿಗೊಂದು ಹೆಣ್ಣು ನೋಡಿ ಎನ್ನುವ ಹಾಗೆ. ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ವಲ್ಲ ಅಣ್ಣ. ಆದರೂ ಕೂಡ ನಿನ್ನ ಮಗನಾದಂತಹ ಮನ್ಮಥನಿಗೆ ಹೆಣ್ಣು ಹುಡುಕಬೇಕೆನ್ನುವ ಹಾಗೆ ನಿರ್ಧಾರವನ್ನು ಮಾಡಿ ಎಲ್ಲಾ ಕಡೆ ಹೋಗಿ ಹೆಣ್ಣು ಹುಡುಕುವುದಕ್ಕೆ ಪ್ರಾರಂಭಿಸಿದೆ. ಹೌದಾ? ಎಲ್ಲಿ ಕೂಡ ನಿನ್ನ ಮಗನಿಗೆ ಅನುರೂಪವಾದ ಹೆಣ್ಣು ಸಿಗ್ಲೇ ಇಲ್ಲ ಎನ್ನುವಂತಹ ಕಾರಣಕ್ಕೆ ಹಿಂದೆ ಬಂದವಳು ನಾನಲ್ಲ. ಮತ್ತೇನು ಮಾಡಿದೆ? ಕೊನೆಗೆ ಹೋದದಾದರೆ ಎಲ್ಲಿಗೆ? ಎಲ್ಲಿಗೆ? ಕಮಲಾವತಿ ಪಟ್ಟಣ. ಯಾರಿದ್ದಾರೆ ಅಲ್ಲಿ? ಆಳ್ವಿಕೆಯನ್ನು ಮಾಡುವ ಕಮಲಭೂಪ ಎನ್ನುವ ಹಾಗೆ, ಅವನಿಗೆ ಒಬ್ಬಳು ಹೆಣ್ಣು ಮಗಳು ರತಿ ಎನ್ನುವ ಹಾಗೆ, ನಮ್ಮ ಮನ್ಮಥನಿಗೆ ಹೇಳಿದಂತಹ ಹೆಣ್ಣು, ವರದ್ರೂಪಿ ಹೆಣ್ಣು ನಿಶ್ಚಯ ಮಾಡಿ ಬಂದಿದ್ದೇನೆ. ಇವತ್ತು ರಾತ್ರಿ ಮದುವೆಯನ್ನು ಮಾಡಿ ಮುಗಿಸಬೇಕು. ನಾಳೆ ನೀನು ಕೊಟ್ಟಂತಹ ಮಾತು ಉಳಿಬೇಕು. ಹಾಗಾದ್ರೆ ತಡ ಮಾಡುವ ಪ್ರಶ್ನೆ ಇಲ್ಲ. ಸರಿ, ತಡ ಮಾಡದೆ ದಿಬ್ಬನ ಸಮೇತರಾಗಿ ಕಮಲಾವತಿ ಪಟ್ಟಣಕ್ಕೆ ತೆರಳೋಣ. ಹೋಗೋಣ. ಯಾದವನೀವ ಯದುಕುಲ ನಂದನ ಮಾಧವ ಮಧುಸೂದನ ಸೋದರ ಮಾವನ ಮಧುರೇಲಿ ಮಡುತ್ತಿದ ಯಶೋದ ಕಂದನೇ ನೀವಾರು. ಚಿತ್ರ ಬಂದು ಕಮೆಂಟ್ ಮಾಡ್ಲಿ ಬುಕ್ಕದಾಯ್ದ ಹಂಡ ಬೇಕತ್ತಾರೆ ಬೇನೆ ಇಡ್ತಾರೆ ದೇಪರ ಒಂದಿಜ್ಜಿ ಗೈಸ್ ಯಾನು ನನ್ನ ನೆಕ್ಸ್ಟ್ ವ್ಲಾಗ್ ನಿಕ್ಲೇ ತಿಕ್ಕಬೆ ಒನ ಸಾಯಿನಿಡ್ದು ಬುಕ್ಕ ಈ ವಿಡಿಯೋ ಮಂತೊಂದಲ್ಲೇ ಎಂಡ್ ಮಂತೊಂದಲ್ಲೇ ವ್ಲಾಗ್ನ ಅಂಚ ತರ ತರ ಬಗ್ಗೆ ಒಂದಿಜ್ಜಿ ತರ ತಿರ್ತಿ ಬೊರ್ರದೇ ಹಾಪಣಿಂಕ್ ಅಂಚ ನನ್ನ ಜೆಪ್ಪುರೆ ಕಾವನಿಜ್ಜಿ. ಓಕೆ ಬಾಯ್, ಗುಡ್ ನೈಟ್.